ಇಂದಿನ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ತಮಗೆಲ್ಲ ತಿಳಿದಿರುತ್ತದೆ. ನಮ್ಮ ಕಂಬಳ ಲೋಕದ ಒಂದು ಕಂಬಳ ಫೀಲ್ಡಿನ ಒಂದು ಧ್ರುವತಾರೆ ಅಂತ ಹೇಳ್ಬೋದು. ನಮ್ಮ ನೆಚ್ಚಿನ ಶ್ರೀನಿವಾಸ್ ಗೌಡರು ಅವರ ಮೇಲೆ ಕೆಲವೊಂದು ದಿನಗಳ ಹಿಂದೆ ನಡೆದಿರುವಂತಹ ಸುಳ್ಳು ಆಪಾದನೆಯ ವಿಷಯವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೇವೆ. ಶ್ರೀನಿವಾಸ್ ಗೌಡರು 2011ರಲ್ಲಿ ಕಂಬಳ ಅಕಾಡೆಮಿಯ ಮುಖಾಂತರ ಮಿಯಾರ್ನಲ್ಲಿ ಇವರು ತರಬೇತಿ ಪಡೆದು ಆನಂತರ ಕಂಬಳ ಒಂದು ಜಗತ್ತಿಗೆ ಪರಿಚಿತರಾಗಿ ಬೇರೆ ಬೇರೆ ಯಜಮಾನರುಗಳ ಕೋಣಗಳನ್ನು ಓಡಿಸುತ್ತಾ ಮುಂದಿನ ದಿನಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 8-10 ವರ್ಷ ಅವರು ಬೇರೆ ಬೇರೆ ಯಜಮಾನರುಗಳ ಕೋಣಗಳನ್ನು ಓಡಿಸಿ ಬಹುಮಾನ ಪಡೆದಿರ್ತಾರೆ. 2017-18ರಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ಕ್ರೀಡಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತೆ. ತಾರೀಕು 1-2-2020ರಂದು ಐಕಳದಲ್ಲಿ ನಡೆದ ಕಂಬಳದಲ್ಲಿ ಇರುವೈಲ್ ಪಾಣಿಲ ಬಾಡ ಪೂಜಾರಿಯವರ ಕೋಣಗಳನ್ನು ಓಡಿಸಿ 9.55 ಸೆಕೆಂಡು ನಲ್ಲಿ ಕೋಣಗಳನ್ನು ಓಡಿಸಿ ಗುರಿ ತಲುಪಿರ್ತಾರೆ. ಅವರು ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಕಂಬಳವನ್ನು ಆರಾಧನೆಯಿಂದ ಪೂಜಿಸ್ತಾ ಅವರ ಒಂದು ಕಾಯಕವನ್ನು ಮಾಡಿರ್ತಾರೆ. ಅಂದು ಅವರು ಕೋಣ ಓಡಿಸ್ತಾರೆ ಅಷ್ಟೇ, ಅವರು ಎಷ್ಟು ಟೈಮಿಂಗ್ಸ್ ಅಲ್ಲಿ ಓಡಿಸ್ತಾರೆ ಅನ್ನೋದನ್ನು ಅಲ್ಲಿನ ತೀರ್ಪುಗಾರರು ಅನೌನ್ಸ್ ಮಾಡ್ತಾರೆ. ಇವರೇನು ದುಡ್ಡು ಕೊಟ್ಟು ಇಲ್ಲ ಏನಾದ್ರೂ ಹೇಳಿಸಿ ತಪ್ಪಾಗಿ ಅವರೇನು ಟೈಮಿಂಗ್ಸ್ ಅನ್ನು ಅನೌನ್ಸ್ ಮಾಡಿಸೋದಿಲ್ಲ. ಅಲ್ಲಿ ಬೇರೆ ಬೇರೆ ತೀರ್ಪುಗಾರರು ಇರ್ತಾರೆ. ಆ ತೀರ್ಪುಗಾರರು ಅಲ್ಲಿ ಒಂದು ಬಂದ ಟೈಮಿಂಗ್ಸ್ ಅನ್ನು ಲೇಸರ್ ಬೀಮ್ ಸಿಸ್ಟಮ್ ಅಲ್ಲಿ ಒಂದು 8-10 ವರ್ಷದಿಂದ ಆ ಲೇಸರ್ ಬೀಮ್ ಸಿಸ್ಟಮ್ ಕಂಬಳ ಲೋಕದಲ್ಲಿ ಕೆಲಸ ಮಾಡ್ತಾ ಇದೆ. ಇದನ್ನು ಎಲ್ಲರೂ ಒಪ್ಪಿಕೊಂಡಿರ್ತಾರೆ. ಇದರ ಮುಖಾಂತರ ಬಂದ ಟೈಮಿಂಗ್ಸ್ ಅಲ್ಲಿ ಆ ತೀರ್ಪುಗಾರ ಅವತ್ತು ಏನಿದ್ರು ಅವರು ಅನೌನ್ಸ್ ಮಾಡ್ತಾರೆ. ಅದು ಅನೌನ್ಸ್ ಮಾಡಿರೋದು ಟಿವಿಗಳಲ್ಲೆಲ್ಲ ಒಂದು ಪ್ರಸಾರ ಆಗುತ್ತೆ. ಅದನ್ನು ನೋಡಿ ಮೊದಲಿಗೆ ನನ್ನ ತಿಳಿದಿರುವ ಹಾಗೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕಂಬಳ ಲೋಕದ ಉಸೇನ್ ಬೋಲ್ಟ್ ಅಂತ ಹೇಳಿ ಅವರ ಒಂದು ಆರ್ಟಿಕಲ್ ಬರ್ತದೆ. ಅದನ್ನು ನೋಡಿ ಬೇರೆ ಬೇರೆ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾಗಳನ್ನು ಅದನ್ನು ಪ್ರಸಾರ ಮಾಡಿ ಇಡೀ ಜಗತ್ತಿನಾದ್ಯಂತ ಅವರ ಹೆಸರು ಪ್ರಸಾರ ಆಗ್ತದೆ. 13-2-2020ರಂದು ದಿನಪತ್ರಿಕೆಯ ದೃಶ್ಯ ಮಾಧ್ಯಮ ಕಂಬಳದಲ್ಲಿ ಓಡಿಸಿದ ದಾಖಲೆಯ ಟೈಮಿಂಗ್ಸ್ ಅನ್ನು ಗಮನಿಸಿ ಅವರಿಗೆ ಕಂಬಳ ಲೋಕದ ಉಸೇನ್ ಬೋಲ್ಟ್ ಅಂತ ಹೆಸರು ಕೊಡುತ್ತೆ. ಅವರು ಒಂದು ಸಮಾಜದ ಅತಿ ಹಿಂದುಳಿದ ವರ್ಗವಾಗಿರುವಂತಹ ಕುಡುಬಿ ಜನಾಂಗಕ್ಕೆ ಸೇರಿದವರು. ವೃತ್ತಿಯಲ್ಲಿ ಅವರು ಇದು ನಮ್ಮ ಕಟ್ಟಡ ಕಾರ್ಮಿಕ ಕೆಲಸ ಮಾಡ್ತಾ ಇರ್ತಾರೆ. ಇವರ ಈ ಸಾಧನೆಯನ್ನು ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ವೀಕ್ಷಿಸಿ ಆಗಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪ ಅವರು, ಅದೇ ರೀತಿ ಕಾರ್ಮಿಕ ಸಚಿವರಾಗಿರುವಂತಹ ಶಿವರಾಮ ಹೆಬ್ಬಾರ್ ಅವರು ಇವರ ಕಾರ್ಮಿಕ ಇಲಾಖೆಗೆ ಸೇರಿರೋರು ಆಗಿರೋದ್ರಿಂದ ಇವ್ರನ್ನು ಬೆಂಗಳೂರಿಗೆ ಕರೆಸ್ಕೊಳ್ತಾರೆ. ಅಲ್ಲಿ ಇವರಿಗೆ ಸರ್ಕಾರದ ವತಿಯಿಂದ ಸನ್ಮಾನ ಮಾಡಿ ಅವರಿಗೆ 2 ಲಕ್ಷ ರೂಪಾಯಿ ನಗದನ್ನು 3 ಲಕ್ಷ ರೂಪಾಯಿ ನಗದನ್ನು ಕೊಡ್ತಾರೆ. ಅದೇ ರೀತಿ ಆಗಿನ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಅಶ್ವಥ್ ನಾರಾಯಣ್ ಫೌಂಡೇಶನ್ ಇಂದ 1 ಲಕ್ಷ ರೂಪಾಯಿಯನ್ನು ನಗದನ್ನು ಇವರಿಗೆ ಒಂದು ನೀಡಿರ್ತಾರೆ. ಅದೇ ರೀತಿ ಡಾಕ್ಟರ್ ಚಕ್ರಪಾಣಿ ಫೌಂಡೇಶನ್ ರಿಜಿಸ್ಟರ್ಡ್ ಬೆಂಗಳೂರು, ಇವರು ಕೂಡ ಸುವರ್ಣ ನ್ಯೂಸ್ ಅಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು 1 ಲಕ್ಷ ರೂಪಾಯಿ ಮೊತ್ತದ ಬಹುಮಾನವನ್ನು ನೀಡಿರ್ತಾರೆ. ಅದೇ ರೀತಿ ಚಿಕ್ಕ ಪುಟ್ಟ ಒಂದು ಅಭಿಮಾನಿಗಳು, ಕಂಬಳ ಅಭಿಮಾನಿಗಳು ಕೂಡ ಅಲ್ಲಿ ಅವರಿಗೆ ನಗದು ಬಹುಮಾನವನ್ನು ನೀಡಿರ್ತಾರೆ. ಅದೇ ರೀತಿ ನಮ್ಮ ಕಂಬಳ ಲೋಕದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ನಾನಾ ಅಭಿಮಾನಿಗಳವರನ್ನು ಸನ್ಮಾನಿಸಿರುತ್ತಾರೆ, ಗೌರವಿಸಿರ್ತಾರೆ. ಅವರು ಇವರ ಭಾವಚಿತ್ರವನ್ನು ಇವರ ಅನುಮತಿ ಪಡೆಯದೆ ಒಂದು ಬಳಸಿ
ಅವರ ಹೆಸರಲ್ಲಿ ಒಂದು ಚಲನಚಿತ್ರವನ್ನು ನಿರ್ಮಿಸುತ್ತೇನೆ ಅಂತ ಹೇಳಿ ಇವರ ಅನುಮತಿ ಪಡೆಯದೆ ಇವರ ಭಾವಚಿತ್ರವನ್ನು ಒಂದು ಪತ್ರಿಕೆಯಲ್ಲಿ ಪ್ರಕಟಿಸಿರುತ್ತಾರೆ. ಆಮೇಲೆ ಇವರಿಗೆ ಒಂದು ಆ ಚಲನಚಿತ್ರದಲ್ಲಿ ಕಂಬಳ ಅಂತ ಏನು ಚಲನಚಿತ್ರದ ಶೀರ್ಷಿಕೆ ಇರುತ್ತದೆ. ಅದರಲ್ಲಿ ರಾಕಿ ಬಾಯಿ ಶೀರ್ಷಿಕೆ ಅಡಿಯಲ್ಲಿ ಆ ಚಲನಚಿತ್ರವನ್ನು ನಿರ್ಮಿಸ್ತೇನೆ ಅಂತ ಇವ್ರ ಹತ್ರ ಅನುಮತಿ ಕೇಳ್ತಾರೆ. ಅದಕ್ಕೆ ಇವರು ಒಪ್ಪುವುದಿಲ್ಲ, ನಾನು ಅದರಲ್ಲಿ ಅಭಿನಯಿಸುವುದಿಲ್ಲ ಅಂತ ಹೇಳಿರ್ತಾರೆ. ಅದೇ ಏನಾದ್ರು ಒಂದು ಅದನ್ನೇ ಮೋಟಿವ್ ಆಗಿ ಇಟ್ಕೊಂಡು ಏನಾದ್ರು ಇವರ ಮೇಲೆ ಒಂದು ಸುಳ್ಳು ಆಪಾದನೆಯನ್ನು ಅವರು ಮಾಡ್ತಾ ಇರಬಹುದು. ಅದರ ಜೊತೆಗೆ ಹೋದ ವರ್ಷನು ಪ್ರಶಾಂತ್ ಬಂಗೇರ ಅನ್ನೋರ ಮುಖಾಂತರ ಇವರ ಮೇಲೆ ಫೋನ್ ಕಾಲ್ ಮಾಡಿ ಇವರಿಗೆ ಬೆದರಿಕೆಯನ್ನು ಕೊಟ್ಟಿರ್ತಾರೆ. ಇದನ್ನು ಕೂಡ ಮೂಡಬಿದ್ರೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರ್ತೇವೆ. ಆಮೇಲೆ ಮೂಡಬಿದ್ರೆ ಸಮಾಜ ಮಂದಿರದಲ್ಲಿ ಖಂಡನ ಸಭೆಯನ್ನು ಮಾಡಿದ್ವಿ. ಸಾವಿರಾರು ಸಂಖ್ಯೆಯಲ್ಲಿ ಕಮಲಾಭಿಮಾನಿಗಳು ಮತ್ತು ಶ್ರೀನಿವಾಸ್ ಗೌಡ್ರ ಅಭಿಮಾನಿಗಳು ಮತ್ತೆ ಶಾಸಕರು ಎಲ್ಲಾ ಪಕ್ಷಕ್ಕೆ ಸೇರಿದ ನಾಯಕರು ಅದರಲ್ಲಿ ಭಾಗವಹಿಸಿದ್ದರು. ಎಲ್ಲರೂ ಸೇರಿ ಅದನ್ನು ಖಂಡಿಸಿದ್ದೇವೆ. ಬಹುಮುಖ್ಯವಾಗಿ ಅವರ ಸಮಾಜಕ್ಕೆ ಸೇರಿರುವಂತಹ ಕುಡುಮಿ ಜನಾಂಗದ ಅತಿ ಹಿಂದುಳಿದ ವರ್ಗವಾಗಿರುವಂತಹ ಕುಡುಮಿ ಜನಾಂಗದ ಸಾಕಷ್ಟು ಜನ ಆ ಸಭೆಯಲ್ಲಿ ಸೇರಿದ್ರು. ಇವಾಗ ಅವರು ಬಿರುದುದ ಕಮಲ ಅಂತ ಒಂದು ಕನ್ನಡದಲ್ಲಿ ವೀರಕಮಲ ಅಂತ ಚಲನಚಿತ್ರ ನಿರ್ಮಾಣ ಆಗ್ತಾ ಇದೆ. ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದಲ್ಲಿ ಒಂದು ಕಂಬಳದ ಅರುಣ್ ರೈ ಅವರ ನಿರ್ಮಾಣದಲ್ಲಿ ಒಂದು ಕಮಲ ನಿರ್ಮಾಣ ಆಗ್ತಾ ಇದೆ. ಅದರಲ್ಲಿ ಮುಖ್ಯ ಪಾತ್ರದಲ್ಲಿ ಶ್ರೀನಿವಾಸ್ ಗೌಡ್ರು ಅಭಿನಯಿಸ್ತಾ ಇದ್ದಾರೆ. ಅವರ ಒಂದು ಈ ಒಂದು ಸಕ್ಸಸ್ ಏನಿದೆ ಇದನ್ನು ನೋಡಲಾಗದೆ ಹೆಚ್ಚಿನ ಅಂಶ ಇಂತಹ ಒಂದು ಸುಳ್ಳು ಆಪಾದನೆಯನ್ನು ದಾಖಲಿಸಿರ್ತಾರೆ. ಅವರು ಕೇಸ್ ಕೊಟ್ಟಿರೋದಷ್ಟೇ, ಅದು ಇನ್ನು ರಿಜಿಸ್ಟರ್ ಆಗಿಲ್ಲ, ಕೇಸ್ ರಿಜಿಸ್ಟರ್ ಆಗಲಿಲ್ಲ. ಅದರ ಮೊದಲೇ ಲೋಕೇಶ್ ಶೆಟ್ಟಿ ಅವರನ್ನು ಆರೋಪಿ ಅಂತ ಬಿಂಬಿಸ್ತಾ ಇದ್ದಾರೆ. ಇದು ಕೂಡ ಖಂಡನೀಯ. ಇವರು ಠಾಣೆಗೆ ಹೋಗಿ ಅವರೇನೋ ಒಂದು ಕೇಸು ದಾಖಲಿಸಿದ್ದಾರೆ. ಅದಕ್ಕೆ ವಿವರಣೆಯನ್ನು ಕೂಡ ಮರು ದಿವಸವೇ ಹೋಗಿ ಮೂಡಬಿದ್ರೆ ಠಾಣೆಯಲ್ಲಿ ಕೊಟ್ಟಿದ್ದಾರೆ. ಇವಾಗ ಅವರ ಮೇಲೆ ಒಂದು ಮಾನನಷ್ಟ ಮೊಕದ್ದಮೆಯನ್ನು ಶ್ರೀನಿವಾಸ್ ಗೌಡ್ರು ಮೂಡಬಿದ್ರೆ ಠಾಣೆಯಲ್ಲಿ ಒಂದು ಮಾಡ್ತಾ ಇದ್ದಾರೆ. ಕಮಲ ಕ್ಷೇತ್ರದಲ್ಲಿ ಅವರ ಒಂದು ಹೆಸರು ಮಾಡಿರೋದನ್ನು ಹಾಳು ಮಾಡುವುದಕ್ಕೋಸ್ಕರ ಮತ್ತು ಅವರ ಜೊತೆ ಇನ್ನಾರು ಸಾಕಷ್ಟು ಜನ ಕಮಲ ಓಟಗಾರರಿದ್ದಾರೆ. ನಿಶಾಂತ್ ಶೆಟ್ಟಿ ಇರ್ಬೋದು, ಪ್ರವೀಣ್ ಪಣಪಿಲ ಇರ್ಬೋದು, ಅಕ್ಕೇರಿ ಸುರೇಶ್ ಶೆಟ್ಟಿ ಇರ್ಬೋದು. ಇದೇ ರೀತಿ ಹಲವಾರು ಪ್ರತಿಭಾನ್ವಿತ ಓಟಗಾರರಿದ್ದಾರೆ. ಎಲ್ರಿಗೂ ಅವರಿಗೆ ಅವರ ಅದೃಷ್ಟದಿಂದಾಗಿ ನೇಮ್ ಅಂಡ್ ಫೇಮ್ ಅಂತ ಏನು ಹೇಳ್ತೀವಿ ಅದು ದೊರಕಿದೆ. ಅವರು ಅದೇ ಬೇರೆ ನಾನು ಇವ್ರಿಗೆ ಹೇಳಿದೆ, ಬೇರೆ ಬೇರೆ ದೊಡ್ಡ ಸಮಾಜಕ್ಕೆ ಸೇರಿದವರು ಇರ್ತಾರೆ. ಆದ್ರೆ ಇವರು ಕುಡುಮಿ ಜನಾಂಗಕ್ಕೆ ಸೇರಿದ್ದಾರೆ, ಒಂದು ಕಟ್ಟಡ ಕಾರ್ಮಿಕರಾಗಿದ್ದಾರೆ. ಹಾಗಾಗಿ ಅವರಿಗೆ ದೊರೆತಿರುವಂತಹ ಒಂದು ಗೌರವ ಏನಿದೆ ಅದಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ಈ ಸುಳ್ಳು ಆಪಾದನೆಯನ್ನು ಮಾನ್ಯ ಇವರು ಲೋಕೇಶ್ ಶೆಟ್ಟಿ ಮುಚ್ಚೂರು ಇವರು ಮಾಡ್ತಾ ಇದ್ದಾರೆ. ಅವರನ್ನ ಊರಿನವರೇ ಆದ್ರೂ ಕೂಡ ಅವರು ಕೂಡ ಕಂಬಳ 1-2-3 ಕಂಬಳ ಸಂಘಟನೆ ಮಾಡಿದ್ದಾರೆ. ಕಂಬಳದಲ್ಲಿ ಕೋಣಗಳನ್ನು ಕಟ್ಟಿದ್ದಾರೆ. ಇದೇನಿದ್ರು ಜಿಲ್ಲಾ ಕಂಬಳ ಸಮಿತಿಯ ಒಳಗೆ 4 ಗೋಡೆಯ ಒಳಗೆ ಹಾಕ್ಬೇಕಿದ್ದಂತ ಒಂದು ವಿಷಯವನ್ನು ಈ ಸಮಾಜಕ್ಕೆ ಮೊದಲೇನಾದ್ರೂ ಕಂಬಳದಲ್ಲಿ ಒಂದೇ ಒಂದು ಕೇಸು ಪೊಲೀಸ್ ಸ್ಟೇಷನ್ ಆಗ್ಲಿ ಬೇರೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಏನಿದ್ರು ಕಂಬಳದ ಹಿರಿಯರು ಏನಿದ್ದಾರೆ ಅವರು ಅಲ್ಲಿ ಕೂತು ಅದನ್ನು ಒಂದು ಪರಿಹರಿಸ್ತಾ ಇದ್ರು. ಇವಾಗ ಒಂದು ಪೊಲೀಸ್ ಸ್ಟೇಷನ್ಗೆಲ್ಲ ಕಂಬಳದ ವಿಷಯ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೊಂದು ವಿಷಾದನೀಯ ಸಂಗತಿ. ಅದೇ ರೀತಿ ಅವರು ಠಾಣೆಯಲ್ಲಿ ಕೇಸ್ ಕೊಟ್ಟಿರೋದನ್ನು ಎಲ್ಲ ಸೋಷಿಯಲ್ ಮೀಡಿಯಾ ಅದು ಬೇರೆ ಟಿವಿಗಳಲ್ಲಿ ಇದರಲ್ಲೆಲ್ಲ ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ. ಇದನ್ನು ಬಿಂಬಿಸಬಾರದು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಾನು ಮಾತಾಡ್ತಿದ್ದೆ, ಅವರಿಗೆ ಗೌರವನು ಕೊಡ್ತಿದ್ದೆ. ಯಾಕಂದ್ರೆ ಅನಂತರ ನಾವೊಂದು ಕುಡುಬಿ ಜನಾಂಗದವರ ಆದ್ರಿಂದ ನಮ್ಮನ್ನು ಕೀಳಾಗಿ ನೋಡ್ತಿದ್ವಿ ಸರ್. ಯಾಕಂದ್ರೆ ನಾವು ಸ್ವಲ್ಪ ಕೀಳಾಗಿನ ಸೇರಿದವರು ಮತ್ತೆ ಅಂತ
ಈಗ ಅವರು ದೂರು ದಾಖಲಿಸಿದ್ರಲ್ಲ, ದೂರು ಕೊಟ್ಟಿದಾರಲ್ಲ, ಅದರ ನಂತರ ಏನಾದ್ರು ಮಾತಾಡಿದ್ರೆ ಅಥವಾ ಏನಾದ್ರು? ಇಲ್ಲ ಸರ್, ನಾನು ಮಾತಾಡಲಿಲ್ಲ, ಅವರು ಮಾತಾಡಲಿಲ್ಲ. ಮತ್ತೆ ಅವರು ಸಿನಿಮಾ ತೆಗಿತಾರೆ ಅಂತ ಹೇಳ್ತಿದ್ರು 17ನೇ ತಾರೀಕು ಫೆಬ್ರವರಿ 2020ರಲ್ಲಿ. ಅದಕ್ಕೆ ನನ್ನ ಹತ್ರ ಕೇಳಿದ್ರು, ನಾನು ಫಿಲ್ಮ್ ಮಾಡ್ತಾ ಇದ್ದೇನೆ, ರಿಜಿಸ್ಟರ್ ಕೂಡ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ರು. ನನ್ಗೆ ಅವರ ಇದು ಎಲ್ಲ ಗೊತ್ತಿತ್ತು, ಏನು ಅವನಿಂದ ಏನು ಮೋಸ ಎಲ್ಲ ಮಾಡಿದ್ದಾರೆ ಅಂತ ಹಿನ್ನೆಲೆ ಏನಂತ ಗೊತ್ತಿತ್ತು ನನಗೆ. ನಾನು ಅದಕ್ಕೆ ನಿರಾಕರಿಸಿದ್ದೆ, ನಾನು ಆ ಫಿಲ್ಮ್ ಅಲ್ಲಿ ಭಾಗವಹಿಸಲ್ಲ. ಆದ್ರೂ ನನ್ನ ಒಪ್ಪಿಗೆ ಪಡೆಯದೆ ಈ ಪಿಕ್ಚರ್ ಇದು ಪತ್ರಿಕೆಗಳಲ್ಲಿ ಎಲ್ಲ ಈ ಪೋಸ್ಟರ್ ನನ್ನ ಫೋಟೋ ಮತ್ತೆ ಅವರ ಫೋಟೋ ಅನ್ನೆಲ್ಲ